ದೇರಳಕಟ್ಟೆಯಲ್ಲಿರುವ ಜಸ್ಟಿಸ್ ಕೆ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯು ಕೋವಿಡ್-19 ಸಮಯದಲ್ಲಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಕೋವಿಡ್-19 ಭಾರತಕ್ಕೆ ಬಂದು ಮಂಗಳೂರಿಗೆ ಪ್ರವೇಶವಾಗುವ ಮೊದಲೇ ಸೋಂಕಿನ ವಿರುದ್ಧ ಹೋರಾಡುವುದಕ್ಕೆ ಸನ್ನದ್ಧವಾಗಿತ್ತು. ಮಾತ್ರ ಅಲ್ಲ, ಕೋವಿಡ್ ವಿರುದ್ಧ ಪ್ರಯತ್ನವು ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕೊರೋನಾ ಸೋಂಕಿನಿಂದಾಗಿ ಇಡೀ ಜಗತ್ತೇ ತಲ್ಲಣಗೊಂಡಿದೆ. ಇದರ ವಿರುದ್ಧ ವೈದ್ಯಾಧಿಕಾರಿಗಳ ಹೋರಾಟವನ್ನ ನಾವು ಮೆಚ್ಚಲೇಬೇಕಿದೆ. ಅದರಂತೆಯೇ ದೇರಳಕಟ್ಟೆಯಲ್ಲಿರುವ ಜಸ್ಟಿಸ್ ಕೆ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯು ಕೊರೋನಾ ವಿರುದ್ಧ ಹೋರಾಟ ನಡೆಸಿದೆ. ಕೊರೋನಾ ಸೋಂಕು ಮಂಗಳೂರಿಗೆ ಪ್ರವೇಶವಾಗುವ ಮೊದಲೇ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಆಸ್ಪತ್ರೆಯು ಕೈಗೊಂಡಿತ್ತು. ಮಾತ್ರವಲ್ಲದೆ ಕೋವಿಡ್ ಪ್ರಯೋಗಾಲಯಕ್ಕೂ ಅನುಮೋದನೆಯೂ ಲಭಿಸಿದೆ. ಆಸ್ಪತ್ರೆಯಲ್ಲಿರುವ ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳಿಗೆ ತರಬೇತಿಯನ್ನ ನೀಡಲಾಗಿದ್ದು, ರೋಗಿಗಳು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ 250 ವೈದ್ಯರು, 500 ನರ್ಸ್, 700 ಮಂದಿ ಪೂರಕ ಸಿಬ್ಬಂದಿ ಇವರೆಲ್ಲರೂ ದಿನದ 24 ಗಂಟೆ ಬಿಡುವಿಲ್ಲದೆ ರೋಗಿಗಳ ಸುರಕ್ಷತೆಗಾಗಿ ದುಡಿಯುತ್ತಿದ್ದಾರೆ. ಇನ್ನು ಕ್ಷೇಮ ಪ್ರಸವ ಆರೈಕೆ ಯೋಜನೆಯಲ್ಲಿ ರಿಯಾಯಿತಿಯನ್ನು ಘೋಷಿಸಿದ್ದಾರೆ. ಹಳದಿ ಕಾರ್ಡ್ ಮತ್ತು ಪಿಂಕ್ ಕಾರ್ಡ್ ಹಾಗೂ ಕಾರ್ಡ್ ರಹಿತರಿಗೆ ಚಿಕಿತ್ಸೆಯಲ್ಲಿ ರಿಯಾಯಿತಿ ಇದೆ. ಹೊರರೋಗಿ ವಿಭಾಗದಲ್ಲಿ ಗರ್ಭಿಣಿಯರ ಸ್ಕ್ಯಾನಿಂಗ್, ರಕ್ತ, ಮೂತ್ರ ಮೊದಲಾದ ಪ್ರಾಥಮಿಕ ತಪಾಸಣೆಗಳು ಒಳಗೊಂಡಿರುತ್ತದೆ. ಈ ವೆಚ್ಚವು ಜನರಲ್ ವಾರ್ಡ್ನಲ್ಲಿ ದಾಖಲಾದ ದಿನದಿಂದ ಸಾಮಾನ್ಯ ಪ್ರಸವಕ್ಕೆ, ಗರಿಷ್ಠ ಔಷಧಿ, ಪ್ರಸವ ನಂತರದ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನ ಒಳಗೊಂಡಿರುತ್ತದೆ. ಹಳದಿ ಕಾರ್ಡ್ ಬೇಕಾಗುವವರು ನಾಟಿಕಲ್ ಸಜಿಪ ಬುಳಿಯರ್ನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪಡೆದುಕೊಳ್ಳಬಹುದು. ಇನ್ನು ಪರಂಗಿಪೇಟೆಯ ಸೇವಾಂಜಲಿ ಪ್ರತಿಷ್ಠಾನದಲ್ಲೇ ಪಿಂಕ್ ಕಾರ್ಡ್ ಪಡೆದುಕೊಳ್ಳಬಹುದು. ಕೆ ಹೆಗ್ಡೆ ಆಸ್ಪತ್ರೆಯು ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವನ್ನ ಹೊಂದಿದ್ದು, ಕೋವಿಡ್ ವಿರುದ್ಧ ಹೋರಾಟವನ್ನ ಮಾಡಿದೆ. ಇದೀಗ ಆಸ್ಪತ್ರೆಯಲ್ಲಿ ಹಳದಿ ಕಾರ್ಡ್ ಮತ್ತು ಪಿಂಕ್ ಕಾರ್ಡ್ನವರಿಗೆ ಪ್ರಸವ ಆರೈಕೆ ಯೋಜನೆಯಲ್ಲಿ ರಿಯಾಯಿತಿಯನ್ನ ಘೋಷಿಸಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ದೇರಳಕಟ್ಟೆ.